ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ ಕಿನ್ಯ ಗ್ರಾಮ ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರಾದ ಇತ್ತೆ ಸದಸ್ಯರಾದ ನಿರಂತರ ಜನಸೇವೆಡು ತೊಡಗಿಸಾವಂದಿತ್ತಿನ ಕಿನ್ಯ ಸಾಂತ್ಯದ ಮಹಾಬಲ ಪೂಂಜೇರು ಹೃದಯಘಾತಡು ವಿಧಿವಶರಾತೇರು ತಂಗಲ ಕಾರ್ಯಕರ್ತೆ ಆದ ಮಾತೆರೆಗಳ ಬೋಡಿತಿನರಾದ ಮಹಾಬಲ ಪೂಂಜೇರು ಅಗಲುವಿಕೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಅಂಗರಕಾಂಡೆ ಶ್ರದ್ಧಾಂಜಲಿ ನುಡಿ ನಮನ ಅರ್ಪಿಸಾಯರು. ಮಹಾಬಲ ಪೂಂಜೇರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಸದಸ್ಯರಾದ ಮಾತೆರನಲ ಒಡನಾಡಡು ಇತ್ತಿನಾರು. ಮಂಡಲ ಪಂಚಾಯತ್ ಸದಸ್ಯರಾದ ಕಿನ್ಯ ಗ್ರಾಮ ಪಂಚಾಯತ್ದ ಉಪಾಧ್ಯಕ್ಷರಾದ ಸದಸ್ಯರಾದ ಜನಸೇವೆ ಮಲ್ತಿನಾರು. ಜಾತ್ಯತೀತ ಶಕ್ತಿಯಾದ ಆರು ಜನಸೇವೆಡು ಗುರುತಿಸಾಯಿನಾರು. ಅರೇನು ಇನಿ ನಮ್ಮ ಕಳೆವಂದ ಕಾಂಗ್ರೆಸ್ ಪಕ್ಷಗೆ ಉಳ್ಳಾಲ ಬ್ಲಾಕ್ಗೆ ಇನ್ನು ಮಲ್ಲ ನಷ್ಟ ಪಡೆದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ ನುಡಿ ನಮನ ಸಂದಾಯರು. ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದ ಮಾಂಬಲ್ ಪೂಂಜರವರು ಅವರ ಅಕಾಲಿಕ ನಿಧನ ಹೊಂದಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಹರಪ ಟೆಂಪಲ್ಗೆ ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ಪರಿಣಾಮ ಶಾರದಾ ಒಂದು ಕ್ಲಿನಿಕ್ಗೆ ಕೊಂಡಾಗ ಏನೂ ಪ್ರಯೋಜನ ಆಗದೆ ಅಲ್ಲಿ ಸಾವನ್ನಪ್ಪಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಮಾಂಬಲ್ ಪೂಂಜರವರು ಒಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪಂಚಾಯತ್ ಸದಸ್ಯರಾಗಿ ಮಂಡಲ ಪಂಚಾಯತಿನ ಸದಸ್ಯರಾಗಿ ಹಾಗೆ ಪಂಚಾಯತ್ನ ಉಪಾಧ್ಯಕ್ಷ ಸೇವೆ ಸಲ್ಲಿಸಿಕೊಂಡು ಒಂದು ಜಾತ್ಯತೀತ ಶಕ್ತಿಯನ್ನು ಒಳಗೊಂಡಂಥ ಒಂದು ಅದ್ಭುತ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅವರನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇದು ತುಂಬ ನಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶ್ರೀ NS ಕರೀಂ, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡಿಜಲ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜ, ಕೋಶಾಧಿಕಾರಿ ಪುರುಷೋತ್ತಮ್ ಅಂಚನ್, ಸೋಮೇಶ್ವರ ವಲಯ ಅಧ್ಯಕ್ಷರು ಕಿಶೋರ್ ಗಟ್ಟಿ, ಪ್ರಮುಖರು ಇಲ್ಯಾಸ್, ರಫೀಕ್, ಮನ್ಸೂರ್, ಉಮ್ಮರ್, ಕರೀಂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.